ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ನಿನ್ನೆ ನೋಡ್ಬೋದು ನೀವು, ಕುದುರೆ ಬಂದಿದೆ ಅಲಂಕಾರ ಅಂತೆ ನಮ್ಮ ಶ್ರೀಕೃಷ್ಣನದು. ಎಲ್ಲ ನೋಡ್ತಾ ಬನ್ನಿ. ಆನಂತರ ನಿನ್ನೆ ವಾದಿರಾಜರ ಆರಾಧನೆ ಇದ್ದ ಕಾರಣ ಸೋದೆಯಲ್ಲಿ ನಡೆದ ವಾದಿರಾಜರ ಆರಾಧನೆ, ಆನಂತರ ಉಡುಪಿಯಲ್ಲಿ ನಡೆದ ವಾದಿರಾಜರ ಆರಾಧನೆ ಎಲ್ಲ ಫೋಟೋಸು ಹಾಕೋತಾ ಬರ್ತೇನೆ, ನೋಡ್ಕೊಂಡು ಬನ್ನಿ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ನಮ್ಮ ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಜಿಲ್ಲೆಗಳಲ್ಲಿ ಟೆಂಪರರಿ ಉಪ್ಪಿನಕಾಯಿ ಹಾಕ್ತಾರೆ, ಅಡಂಗಾಯಿ ಅಂತ ಅಂತೀವಿ. ಇದನ್ನ ಮಾಡಿ ಒಂದು ದಿವಸ ಮಾತ್ರ ಹೊರಗಿಡಲಿಕ್ಕೆ ಆಗುವಂಥದ್ದು, ಆನಂತರ ತೆಗೆದು ಫ್ರಿಜ್ಜಲ್ಲಿ ಹಾಕಲೇಬೇಕು ಅಂತ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. ನೋಡಲ್ಲಿ ಯತಿವರರು ಯಾರು, ನಮ್ಮ ಪರ್ಯಾಯ ಶ್ರೀಗಳಿಬ್ಬರು ವಾದಿರಾಜರಿಗೆ ಇದು ಮಾಡ್ತಾಯಿದ್ದಾರೆ, ಆರಾಧನೆ ಅವತ್ತೇನೋ ಮಾಡ್ತಾರೆ. ನನಗೆ ಅದು ಎಂತಂತ ಅಷ್ಟು ಗೊತ್ತಿಲ್ಲ. ಆನಂತರ ಅಲ್ಲಿ ಉತ್ಸವ ಆಗಿತ್ತು, ವಾದಿರಾಜರ ಫೋಟೋ ಅಥವಾ ಭಾವಚಿತ್ರ ಇಟ್ಟು ಇದು ಮಾಡ್ತಾರೆ, ನೀವು ನೋಡ್ಬೋದು. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಯಾರೆಲ್ಲ ಸೋದೆಗೆ ಹೋಗಿದ್ದೀರಾ ಅಥವಾ ಸ್ವಾದಿ ಅಂತ ಹೇಳ್ತಾರೆ, ಶಿರ್ಸಿಯಲ್ಲಿ ಹತ್ತಿರ ಇರುವಂಥದ್ದು, ಅದನ್ನ ಅವರು ಕಮೆಂಟ್ಸ್ ಮಾಡಿ. ಆನಂತರ ಆವತ್ತು ರಾತ್ರಿ 3 ತೇರಿತ್ತು, ಅದನ್ನು ನೋಡ್ಕೊಂಬನ್ನಿ. ಸೋದೆ ವೃಂದಾವನದ ಚಿತ್ರ, ಆನಂತರ ಗದ್ದುಗೆಯ ಪೂಜೆಯ ಚಿತ್ರ, ಅದನ್ನೆಲ್ಲ ಹಾಕ್ತಾ ಬರ್ತೀನಿ. ಇದು ಪಲಿಮಾರ್ ಶ್ರೀಗಳ ಪಟ್ಟದ ದೇವರ ಪೂಜೆ, ಅದನ್ನು ನೋಡ್ಕೋತಾ ಬನ್ನಿ. ಕೆಲವೆಲ್ಲ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ, ಅದನ್ನು ನೀವು ನೋಡ್ಕೋತಾ ಬನ್ನಿ. ವಾದಿರಾಜರ ಪಾದುಕೆಗಳಿವು. ಗದ್ದುಗೆ ಪೂಜೆ ಅಂದರೆ ಅರಸಪ್ಪ ನಾಯಕನಿಂದ ಕೊಡಲ್ಪಟ್ಟ ನೋಡಿ, ಆ ಛತ್ರ, ಚಾಮರ, ಅನಂತರ ಕಾವಿ ಶಾಟಿ, ಇದೆಲ್ಲ ಅದಕ್ಕೆಲ್ಲ ಪೂಜೆ, ಪಾದುಕೆಗಳಿಗೆಲ್ಲ ಒಟ್ಟಿಗೆ ಸೇರಿ ಪೂಜೆ ಮಾಡುವಂಥದ್ದು. ನನಗೆ ಅವರಷ್ಟು ಹೇಳಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಹೇಳ್ತಾ ಇದ್ದೀನಿ. ಪಾದುಕೆಗಳಿಗೆ ಮಂತ್ರಾಕ್ಷತೆಯನ್ನು ಏರಿಸ್ತಾ ಇದ್ದಾರೆ ಸ್ವಾಮಿಗಳು, ನೋಡ್ಬೋದು. ಅದನ್ನೇ ನಮಗೆ ಮಂತ್ರಾಕ್ಷತೆಯ ರೂಪದಲ್ಲಿ ಕೊಡುವಂಥದ್ದು. ಎಲ್ಲರೂ ನೋಡ್ಕೋತಾ ಬನ್ನಿ. ಆನಂತರ ವಾದಿರಾಜರ ಮೂಲ ವೃಂದಾವನ ಈಗ ಅಲ್ಲಿ ರಿನಿವೇಷನ್ ಆಗ್ತಾ ಇರೋ ಕಾರಣ ಎಲ್ಲ ಬಿಚ್ಚಿ ಹಾಕಿದ್ದಾರೆ. ಆ ವೃಂದಾವನ ಸುತ್ತ ಸಮುಚ್ಚಯ ಮಾತ್ರ ಅಲ್ಲಿ ಇರುವಂಥದ್ದು, ನೋಡ್ಬೋದು. ಎಲ್ಲನೂ ನೀವು ನೋಡ್ಕೋತಾ ಬನ್ನಿ. ಇದು ರಥಬೀದಿಯಲ್ಲಿ ನಡೆದ ಉತ್ಸವದ್ದು. ಇದು ನಾನು ಕೆಲವು ಫೋಟೋಸ್ ತೆಗೆದಿದ್ದೆ, ಅದನ್ನ ಹಾಕ್ತಾ ಬರ್ತೀನಿ, ನೋಡ್ಕೋತಾ ಬನ್ನಿ. ಇವತ್ತು ವ್ಯಾಸರಾಜರ ಆರಾಧನೆ, ಇದು ನಿನ್ನೆದು ಫೋಟೋಸ್ ಎಲ್ಲ. ಇದು ನೋಡಿ ಮಾವಿನಕಾಯಿ, ಇದು ಟೆಂಪರರಿ ಉಪ್ಪಿನಕಾಯಿ. ಇದರಲ್ಲಿಯೂ 2-3 ನಮೂನೆ ಮಾಡ್ತೀವಿ ನಾವು, ಅದನ್ನ ನೋಡ್ಕೊಂಡು ಬರೋಣ. ಅದಕ್ಕೆ ಏನು ಮಸಾಲೆ ಬೇಕಂದರೆ, ಒಂದು ಅಳತೆ ತಗೊಂಡು ಆ ಅಳತೆಯಲ್ಲಿ ನನ್ನ ವಾಟಿ ಅಳತೆ, ಉದಾಹರಣೆಗೆ 1 ವಾಟಿ ಅಳತೆ ಸಾಸಿವೆ, ಆನಂತರ 1/4 ವಾಶಿ, ಕಾಲಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು, ಜೀರಿಗೆ 1/4 ಲೋಟೆ ಅಂತಲೇ ಇಟ್ಕೊಳ್ಳಿ, 1/4 ಕಪ್ಪು ಲೋಟೆ ಅಥವಾ ವಾಟಿ ಅಂತಲೇ ಇಟ್ಕೊಳ್ಳಿ ಜೀರಿಗೆ. ಆನಂತರ 1 ಚಮಚ, ದೊಡ್ಡ ಚಮಚಷ್ಟು ಮೆಂತೆ, ಇಷ್ಟು ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ, ಕಾಣ್ಬೋದು, ಡೀಟೇಲಾಗಿ ತೋರಿಸಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಖಾರ ಇರೋದಿಲ್ಲ. ಬಟ್ ಏನು ಗೊತ್ತಾ, ಜಾಸ್ತಿ ದಿವಸ ಬಾಳಿಕೆ ಬರಲ್ಲ ಅಷ್ಟೇ. ಇದು
ನೋಡಿ, ಇನ್ನು ಪುಡಿ ಮಾಡಿಟ್ಕೊಳ್ತೀನಿ ನಾನು. ಬೇಕಾದಾಗ ಮಿಕ್ಸ್ ಮಾಡ್ಕೊತೀನಿ. ಆ ಥರ ಮಾಡ್ಬೋದು. ನೀವು ನೋಡ್ಬೋದು ಸಾಸಿವೆ, ಜೀರಿಗೆ, ಮೆಂತೆ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಇನ್ನೂ ಅದಕ್ಕೆ ಬೇಕಾಗಿರೋದು ಇಂಗು 1 ಚಮಚೆಯಷ್ಟು ಬೇಕಾಗತ್ತೆ. ಉಪ್ಪಿನಕಾಯಿಗೆ ಯಾವತ್ತು ಇಂಗು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ಮೆಂತೆ ನೀವು ಹಾಕದೇ ಇದ್ದರೆ ಸ್ವಲ್ಪ ಉಪ್ಪಿನಕಾಯಿ ಬಾಳಿಕೆ ಜಾಸ್ತಿ ಇರುತ್ತೆ, ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಬಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಮೆಂತೆದ್ದು. ಈಗ ಸಾಸಿವೆನೆಲ್ಲ ನೋಡಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಹುರಿತಾ ಇದ್ದೀನಿ. ಚಟಪಟ ಅನ್ನತ್ತೆ ಇದು. ಅಷ್ಟು ತನಕ ಹುರಿಬೇಕು ನಾವು. ಚಿಕ್ಕ ಸಾಸಿವೆ ಆದರೆ ತುಂಬಾ ಟೇಸ್ಟು ಅಂತ ಅಂತಾರೆ. ಆನಂತರ ಅದೇ ಮಣ್ಣಿನ ಪಾತ್ರೆಗೆ ಅದನ್ನ ಕೆಳಗೆ ಇಟ್ಟು ಜೀರಿಗೆ, ಫಸ್ಟ್ ಮೆಂತೆ ಹಾಕ್ಕೊಳ್ಳಿ, ಆನಂತರ ಜೀರಿಗೆ, ನೆಕ್ಸ್ಟ್ ಸ್ವಲ್ಪ ಇಂಗು. ನೋಡಿ, ನಾನು ಮೆಣಸನ್ನು ಹೇಗೆ ಹುರಿಯೋದು ನೋಡ್ತಾ ಇದ್ದೀನಿ. ಈ ಅಳತೆಗೆ ಸಾಧಾರಣ ನಮಗೆ 1 ಸೇರಷ್ಟು, ಅಂದರೆ 1 ವಾಟಿ ಸಾಸಿವೆಗೆ 4 ವಾಟಿ ಸಾಸಿವೆ ಇದು ಮೆಣಸಷ್ಟು ಬೇಕು. 1ಕ್ಕೆ 4 ಮೆಣಸು. ಅದು ನೆನಪಿಡು. ಬಾಕಿ ಸಾಮಾನೆಲ್ಲ ಅಷ್ಟು ಇದಾಗೋದಿಲ್ಲ. ಅದಕ್ಕೆ ನೋಡಿ ಎಣ್ಣೆನ ಸ್ಪ್ರೇ ಮಾಡ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಬೇಡ ಅಂತ. ಬೇಕೆನ್ನೋರು ಜಾಸ್ತಿ ಎಣ್ಣೆನ ಹಾಕ್ಕೊಂಡು ಹುರ್ಕೋಬೋದು. ಸಾಸಿವೆಗೆಲ್ಲ ನಾನು ಡ್ರೈ ಮಾಡಿ ಇಟ್ಕೊಂಡು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನನಗೆ ಬೇಕಾದ ಹಾಗೆಯೇ ಅದನ್ನ ಮಿಕ್ಸ್ ಮಾಡ್ತಾ ಬರ್ತೀನಿ. ಇದು ಸುಲಭ ಆಗುತ್ತೆ. ಯಾಕಂದರೆ ದಿನ ಒಂದೇ ಸಲಕ್ಕೆ ಅಷ್ಟೊಂದು ಉಪ್ಪಿನಕಾಯಿ ಯಾರು ತಿಂತಾರೆ? ಫಂಕ್ಷನ್ಗಳಿಗಾದರೆ ಖರ್ಚಾಗುತ್ತೆ. ನೋಡಿ, ಇದನ್ನ ಈ ಥರ ಮಾಡಿ ಎಣ್ಣೆ ಕರೆಕ್ಟ್ ಮಿಕ್ಸ್ ಆಗುವಂಗೆ ಮಾಡಿ ಪಕ್ಕದ ಸ್ಟವ್ಗೆ ಪುನಃ ಶಿಫ್ಟ್ ಮಾಡಿ ನಾನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಕಾಣ್ಬೋದು, ಇದು ಚಟಪಟ ಅಂತ ಸಿಡಿಬೇಕು. ಅದು ತುಂಬಾ ಇಂಪಾರ್ಟೆಂಟು. ನೋಡಿ, ಅದು ಚಟಪಟ ಅಂತ ಸಿಡಿತಾ ಇತ್ತು. ಅದನ್ನ ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನೋಡಿ, ಮೆಣಸನ್ನು ಯಾವ ಥರ ಹುರಿಯೋದು ನೋಡ್ಬೋದು. 2 ಚಮಚೆ ಹಿಡ್ಕೊಂಡು ಹೀಗೆ ಮೇಲೆ ಕೆಳಗೆ ಮಾಡಿಕೊಂಡು ಅದನ್ನ ನಾವು ಫ್ರೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆಗೋದಿಲ್ಲ. ಏನೇ ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕು. ಅದು ತುಂಬ ಇಂಪಾರ್ಟೆಂಟು. ಇದೆಲ್ಲ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಸಿಮ್ಮಾಗಿ ಹುರ್ಕೊಳ್ಳೋಕ್ಕೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಯಾರಿಗೆ ಜಾಸ್ತಿ ಖಾರ ಬೇಡ ನೋಡಿ ಅಂಥವ್ರು ಈ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ನಿ. ನೋಡಿ, ಇದಾಗ್ತಾ ಬಂತು. ನಿಮಗೆ ಗೊತ್ತಾಗುತ್ತೆ ಅದು ಬರ ಆಗಬೇಕದು. ಅಷ್ಟು ತನಕ ನಾವು ಹುರಿಬೇಕಾಗತ್ತೆ. ನಿಮಗೆ ಬೇಕಂದರೆ ಸ್ವಲ್ಪ ಎಣ್ಣೆ ನಾನು ಸ್ಪ್ರೇ ಬಾಟ್ಲಲ್ಲಿ ಇಟ್ಟು ನಾನು ಸ್ಪ್ರೇ ಮಾಡ್ತೀನಿ. ನಿಮಗೆ ತೋರಿಸಿದ್ದೀನಿ ನಾನು ಹಳೆ ವೀಡಿಯೋಗಳಲ್ಲಿ. ಸ್ಪ್ರೇ ಬಾಟ್ಲ್ ಇದೆ ನನ್ನ ಹತ್ರ. ಅದರಿಂದ ಮಾಡಿದ್ರೆ ಜಾಸ್ತಿ ಎಣ್ಣೆ ಹೋಗಲ್ಲ, ಆವಾಗ ಬಾಳಿಕೆ ಜಾಸ್ತಿ ಬರುತ್ತೆ. ಏನು ಗೊತ್ತಾ, ಮೆಣಸಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರೇ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಹುರಿಯುವಂಥದ್ದು. ಇದು ಆದ ನಂತರ ಅದೇ ಬಾಣಲೆಗೆ ನಾವು ಮೆಂತ್ಯ ಹಾಕ್ಕೊಂಡು, ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆದಾಗ ಅದಕ್ಕೆ ಜೀರಿಗೆನ ಹಾಕ್ಕೊಂಡು ನಾವು ಹುರಿಬೇಕು. ಕೊನೆಗೆ ಇಂಗು ಹಾಕಿ ಎಲ್ಲ ಕೆಳಗೆ ಇಟ್ಟು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಆನಂತರ ಉಪ್ಪಿನಕಾಯಿ ಯಾವ ಥರ ರೆಡಿ ಮಾಡೋದು ತೋರಿಸ್ಕೊಡ್ತಾನೆ ನಿಮಗೆ ಇದರಲ್ಲಿ.
ನೋಡಿ ಎಲ್ಲನೂ ಒಟ್ಟಿಗೆ ಮಾಡಿ ಆನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಂಡೆ. ಅದು ಆರಿದಾಗ ಬರ ಆಗಬೇಕು ನಿಮಗೆ, ಇಲ್ಲಾಂದರೆ ಸ್ವಲ್ಪ ಖಾರ ಎದುರಾಗುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕೆನ್ನೋರು ಏನು ಮಾಡಬೇಕು ಅಂತ ನಾನು ಕೊನೆಗೆ ಹೇಳ್ತೇನೆ. ನೋಡಿ ಇದೆಷ್ಟು ಬರ ಆಗಿದೆ ಅಂತ. ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಂಡೆ, ನೋಡ್ಬೋದು. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇದು ನಿಮಗೆ ವರ್ಷಗಟ್ಟಲೆ ಫ್ರಿಜ್ಜಲ್ಲಿಟ್ಟು ನಾವು ಬಳಸ್ಬೋದು. ಈ ಪುಡಿನ ಯಾವತ್ತೂ ಬೇಕಾದರೂ ಹಾಕ್ಕೊಂಡು ನಾವು ಅದನ್ನ ಬಳಸ್ಕೋಬೋದು. ಆನಂತರ ಯಾವುದೇ ಮಾವಿನ ಮಿಡಿ ತಗೊಳ್ಳಿ, ಅಥವಾ ಗಿಳಿಮೂತಿ ಅಥವಾ ತೋತಾಪುರಿ ಅಂತೀವಲ್ಲ, ಅದನ್ನ ಯಾವುದು ಬೇಕಾದ್ರೆ ಮಾವಿನಕಾಯಿ ತಗೊಳ್ಳಿ. ಅದನ್ನ ತೊಳಿಲಿಕ್ಕಿಲ್ಲ, ಯಾವತ್ತು ಒದ್ದೆ ಬಟ್ಟೆ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ತಗೊಳ್ಳಿ. ನಾನು ವೀಡಿಯೋದಲ್ಲೆಲ್ಲ ತೋರಿಸ್ತಾ ಬರ್ತೀನಿ, ನೋಡ್ಕೋತಾ ಬನ್ನಿ. ಅದಕ್ಕೆ ಬೇಕಾದಷ್ಟು ಕಲ್ಲುಪ್ಪು ಸೇರಿಸ್ಕೊಂಡು ಅದನ್ನ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ಳಿ. ನಾನು 2-3 ದಿವಸದ ಹಿಂದೆ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಅದರಲ್ಲೇ ನಿಮಗೆ ಈಗ ಮಾಡಿ ತೋರಿಸ್ತೇನೆ ನಾನು. ಇದು ಒಂದು ನಮೂನೆ ಉಪ್ಪಿನಕಾಯಿ, ಇದು ಸ್ವಲ್ಪ ಬಾಳಿಕೆ ಜಾಸ್ತಿ. ಇನ್ನೊಂದು ನಮೂನೆ ನಾನು ಇನ್ನೊಂದು ಸಲ ವೆರೈಟಿ ಮಾಡಿ ತೋರಿಸ್ತೇನೆ. ಮೋಸ್ಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲೇ ತೋರಿಸ್ತೀನಿ ನಿಮಗೆ. ಅದು ಮಾಡೋದು ಮತ್ತು ಸುಲಭ, ಬಟ್ ಜಾಸ್ತಿ ಬಾಳಿಕೆ ಬರಲ್ಲ. ನೋಡಿ ಈಗ ಬಾಟ್ಲಲ್ಲಿ ತುಂಬಿಸಿಟ್ಕೊಳ್ಳಿ. ಇದನ್ನ ತುಂಬಿಸಿಟ್ಕೊಳ್ಬೋದು. ನೋಡ್ಬೋದು ನೀವು. ಇದು ನಿಮಗೆ ಎಷ್ಟು ಸಮಯ ಬೇಕಾದರೂ ಬರುತ್ತೆ. ನಮಗೆ ವ್ರತಕ್ಕೂ ಇದು ಹೆಲ್ಪ್ ಆಗುತ್ತೆ. ಚಾತುರ್ಮಾಸ್ಯ ವ್ರತ ಟೈಮಲ್ಲಿ ಮಾವಿನಕಾಯಿ ಬದ್ದು ನಾವು ಚಟ್ನಿಗೆಲ್ಲ ಇದನ್ನ ಬಳಸ್ಬೋದು. ಈಗ ಸೀಸನು, ಎಲ್ಲರೂ ಈ ಥರ ಮಾಡಿಟ್ಕೊಳ್ಳಿ. ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದರೆ ಬಾಳಿಕೆ ಜಾಸ್ತಿ ಬರುತ್ತೆ. ಇದು ನೋಡಿ 3-4 ದಿವಸದ ಹಿಂದೆ ನಾನು ಮಾಡಿರುವಂಥದ್ದು. ನೀರು ಬಿಟ್ಕೊಂಡಿದೆ ಕಾಣ್ಬೋದು. ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಈ ಮಾಡಿದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದು ಪುಡಿ ಉಪ್ಪಿನಕಾಯಿ ಥರ ಕೆಲಸ ಮಾಡುತ್ತೆ, ಜಾಸ್ತಿ ರಸ ಇರೋದಿಲ್ಲ. ಅದೇ ಹೇಳಿದ್ನ, ರಸ ಇರೋದನ್ನು ನೀಟಾಗಿ ಇನ್ನೊಂದು ಸಲ ನಾನು ಮಾಡಿ ತೋರಿಸ್ತೇನೆ. ನಮ್ಮನೆಲ್ಲ ಮಿಡಿಗಿಂತ ಜಾಸ್ತಿ ರಸನೇ ಖಾಲಿ ಆಗುವಂಥದ್ದು. ನಿಮ್ಮ ಮನೇಲೂ ಅದೇ ಥರ ಇರ್ಬೋದು. ಆನಂತರ ನೋಡಿ ನಾನು ಆವಾಗ ಮಾಡಿಕೊಂಡೆಲ್ಲ ಪುಡಿ ಅದನ್ನ ಹಾಕ್ಕೊಂಡು ಬೇಕಾದಷ್ಟು ಮಗುಚ್ಕೊಳ್ಳಿ. ಅದಕ್ಕೆ ಉಪ್ಪಿನಕಾಯಿ ಹಾಗೇ ಬಿಟ್ಟು. ಇವತ್ತಿನ ವಿಡಿಯೋ ಹೇಗಾಯಿತು ಅಂತ ಹೇಳಿ. ನಮ್ಮ ಟಿಪಿಕಲ್ ಶಿವಳ್ಳಿ ಬ್ರಾಹ್ಮಿನ್ಸ್ ರೆಸಿಪಿ ಇದು. ಆ್ಯಕ್ಚುಲಿ ಇಲ್ಲಿ ಫಂಕ್ಷನ್ಗಳೆಲ್ಲ ಉಡುಪಿಯಲ್ಲಿ ಯಾವುದೇ ಫಂಕ್ಷನ್ ಇದ್ದರೂ ಇದರಲ್ಲಿ ಇದೇ ಥರ ಉಪ್ಪಿನಕಾಯಿ ಮಾಡ್ತಾರೆ. ಇದೇ ಥರ ವೆರೈಟಿ ಆಫ್ ಉಪ್ಪಿನಕಾಯಿ ನಾವು ತುಂಬದರಲ್ಲಿ ಮಾಡ್ಬೋದು. ನಾವು ನೋಡಿ ಪುಡಿ ಹಾಕ್ಕೋತಾ ಇದ್ದೀನಿ ಕಾಣ್ಬೋದು. ಇವನ್ನು ಹಲಸಿನಕಾಯಿ, ಚಿಕ್ಕ ಕಳ್ಳಿಗೆ ಅಂತ ಅಂತೀವಲ್ಲ, ಅದರದ್ದು ಕೂಡ ಇದೇ ಥರ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಇರುತ್ತೆ ಅದರದ್ದು. ಆ ಉಪ್ಪಿನಕಾಯಿನ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾ ಬರ್ತೇನೆ. ನನಗೆ ಸಿಗಲಿ ಅದು ಗುಜ್ಜೆದ್ದು ಕಳ್ಳಿಗೆ ಅಂತೀವಿ, ಚಿಕ್ಕ ಇರುತ್ತಲ್ಲ ಗುಜ್ಜೆದ್ದು. ಸಾಂಬಾರು ಪಲ್ಯ ಎಲ್ಲ ಮಾಡ್ತೀವಲ್ಲ ಅಂಥದ್ರಲ್ಲಿ ಮಾಡಲಿಕ್ಕಾಗತ್ತೆ. ಅದು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೇನೆ. ಇಂಥ ಉಪ್ಪಿನಕಾಯಿ ಎಲ್ಲ ಅಷ್ಟು ಬೇಗ ಖಾಲಿ ಆಗೋದಿಲ್ಲ. ನೀರು ಆಗುವಂಥ ಉಪ್ಪಿನಕಾಯಿ ಸ್ವಲ್ಪ ಬೇಗನೆ ಖಾಲಿ ಆಗುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಯಾರಿಗೆ ಬೇಕೋ ಅವರಿಗೆ ಶೇರ್ ಮಾಡಿಕೊಳ್ಳಿ. ಯಾರಿಗೆ ಈ ಉಪ್ಪಿನಕಾಯಿ ಅಡಂಗಾಯಿ ಉಪ್ಪಿನಕಾಯಿ ಇಷ್ಟ ಅವರು ಕಮೆಂಟ್ಸಲ್ಲಿ ಹೇಳಿ.
ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೇನೆ. ತುಂಬ ವೀಡಿಯೋ ಮಾಡಿರ್ತಿದ್ದೀನಿ, ಒಂದಲ್ಲ ಒಂದು ಹಾಕ್ತಾ ಬರ್ತೀನಿ. ನೋಡಿ ಹಾಗೇ ಬಿಡ್ತು, ನೋಡಿದರೆ ಯಮ್ಮಿ ಅನಿಸುತ್ತೆ. ಕುಚ್ಚಿಗೆ ಅಕ್ಕಿ ಗಂಜಿಗೆ, ಮಜ್ಜಿಗೆಗೆ, ಮೊಸರಿಗೆ ಎಲ್ಲ ತುಂಬಾ ಜೊತೆಯಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ, ಮಜ್ಜಿಗೆನ ಮೊಸರನ್ನಕ್ಕೆಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.